ಕೇಂದ್ರ ಸರ್ಕಾರವು ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಮಾಡಿ ಉಲ್ಲಂಘನೆಯ ಪ್ರಕರಣಗಳಿಗೆ ಭಾರಿ ದಂಡ ಹಾಕುವ ಮೂಲಕ ಜನಸಾಮಾನ್ಯರ ಮೇಲೆ ಯುದ್ಧ ನಡೆಸುತ್ತಿದೆ ಎಂದು ಶಾಸಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದು ಹದ್ದುಬಸ್ತಿನಲ್ಲಿಟ್ಟು ನುಸುಳುಕೋರರಿಗೆ ತಕ್ಕ ಶಾಸ್ತಿ ಮಾಡುವ ಭಾವನೆಯಿತ್ತು. ಆದರೆ ಸರ್ಕಾರ ಈ ಕಾರ್ಯವನ್ನ ಮಾಡದೆ ಮೋಟಾರು ವಾಹನ ಕಾಯ್ದೆಯಡಿ ಭಾರೀ ದಂಡವನ್ನ ಹೇರುವ ಈಗಾಗಲೇ ಆರ್ಥಿಕ ಹಿಂಜರಿತದಿಂದ ಸಂಕಷ್ಟಕ್ಕೊಳಗಾಗಿರುವ ಜನಸಾಮಾನ್ಯರ ಮೇಲೆಯೇ ಯುದ್ಧ ನಡೆಸ್ತಾ ಇದೆ ಎಂದರು. ಅಧಿಕಾರಕ್ಕೆ ಬರುವ ಮುಂಚೆ ನಾವು ಪಾಕಿಸ್ತಾನ ಯುದ್ಧ ಮಾಡ್ತೇವೆ, ಪಾಕಿಸ್ತಾನವನ್ನು ಬಿಡುವುದಿಲ್ಲ, ಪಾಕಿಸ್ತಾನ ನೋಡಿ ಅದನ್ನು ಕೂತ್ಕೊಂಡು ನಾನೆನಿಸ್ತಿದ್ದೆ ಇವರು ಪಾಕಿಸ್ತಾನ ವಿರುದ್ಧ ಯುದ್ಧದಲ್ಲಿ ಮಾಡ್ತಾರೆ, ಇಲ್ಲಿಗೆ ಬರೋ ನುಸುಳುವಂತೆಲ್ಲ ಭಯೋತ್ಪಾದಕ ಕರೆಯೋದು ಪತ್ತೆ ಹಚ್ಚಿ ತಕ್ಕ ಮಟ್ಟಿಗೆ ಶಾಸ್ತಿ ಮಾಡ್ತಾರೆ ಎಂಬ ನಾವು ಕೂಡ ಬಹಳ ಸಂತೋಷ ಅವ್ರು ಮಾಡ್ತಾರೆ ಎಂಬ ಒಂದು ಭಾವನೆ ಇತ್ತು. ಇವರಿಗೆ ಅವರ ವಿರುದ್ಧ ಯುದ್ಧ ಮಾಡ್ದಲ್ಲ, ಇವರು ನಮ್ಮ ದೇಶ ವಿರುದ್ಧ ಜನ ಯುದ್ಧ ಮಾಡ್ತಿದ್ದಾರೆ. ಇವೆಲ್ಲ ಕಾನೂನು ಬಂದು ನಿರ್ಗಮಿತ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಪಾಕಿಸ್ತಾನಕ್ಕೆ ಹೋಗಲಿ, ದೇಶದ್ರೋಹಿ ನಕ್ಸಲೈಟ್ ಎಂದು ಕರೆಯುವ ಮೂಲಕ ಅವರ ಮಾತುಗಳನ್ನು ಬಿಜೆಪಿಯ ನಾಯಕರು ಜವಾಬ್ದಾರಿಯುತ ಸ್ಥಾನದಲ್ಲಿರಿಸುವ ಜನಪ್ರತಿನಿಧಿಗಳು ಸಾಕ್ಷಿ ಸಹಿತ ಸಾಬೀತುಪಡಿಸ್ತಾ ಇದ್ದಾರೆ. ಇನ್ನು ಕಾರ್ಕಳ ಶಾಸಕ ಸುನಿಲ್ ವಿರುದ್ಧ ಕೂಡ ಕಿಡಿಕಾರಿದ್ರು. ಇನ್ನು ಮಾಜಿ ಸಚಿವ ಡಿಕೆಶಿ ಅವರನ್ನ ಇಡಿ ಇಲಾಖೆ ವಶಕ್ಕೆ ಪಡೆದಿರುವ ಕುರಿತಂತೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಡಿಕೆಶಿ ಬಂಧನಕ್ಕೆ ಸಿದ್ದರಾಮಯ್ಯ ಕಾರಣ ಎಂಬ ಅಸಂಬದ್ಧ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಅವರನ್ನ ಈಗಾಗಲೇ ಜೋಕರ್ ಎಂದು ಕರೆಯಲಾಗ್ತಾ ಇದೆ. ಜಿಲ್ಲೆಯವರೆಗೂ ಜೋಕರ್ ಎಂದು ಕರೆಯುವಂತಾಗಬಾರದು. ಅವರು ತಮ್ಮ ಘನತೆಯನ್ನ ಕಾಪಾಡಿಕೊಳ್ಬೇಕು ಅಂತ ಖಾದರ್ ಹೇಳಿದ್ರು. ನಮ್ಗೇನಿದೆ ಒಂದು ಆ ಪಕ್ಷದಲ್ಲಿ ಅವರ ಪಕ್ಷದಲ್ಲಿ ಒಂದು ಉತ್ತಮವಾಗಿ ಬರಲಿ ಅಂತ ಇರುವಂಥದ್ದು. ಇಡೀ ರಾಜ್ಯದವರು ಜೋಕರ್ ಅಂತ ಕರೀತಾರೆ. ಇಡೀ ರಾಜ್ಯದಲ್ಲಿ ಈಗ ನಮ್ಮ ಜಿಲ್ಲೆಯವರು ಈ ಜೋಕರ್ ಅಂತ ಕರೆಯೋದು ನಮ್ಗೆ ಇಷ್ಟ ಇಲ್ಲ. ಆದ ಕಾರಣ ನಮ್ಮ ಜಿಲ್ಲೆಗೆ ಜನರಿಗೆ ಅಷ್ಟು ಬೇಕಾದರೂ ಕೂಡ ಇನ್ನು ಮುಂದೆ ಮಾತಾಡುವಾಗ ಒಂದು ಸ್ಟೇಟ್ಮೆಂಟ್ ಮಾಡಿಕೊಡುವಾಗ ಒಂದು ಸರಿಯಾಗಿ ಮಾತಾಡಬೇಕು, ಸರಿಯಾದ ಸ್ಟೇಟ್ ಕೊಡಬೇಕಂತೇಳಿ ಜಿಲ್ಲೆ ಜನತೆ ಪರವಾಗಿ ನಾನು ಕೇಳಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಈಶ್ವರ ಉಳ್ಳಾಲ್, ಎಂಎಸ್ ಮೊಹಮ್ಮದ್, ದಿನೇಶ್ ರೈ, ಪ್ರಕಾಶ್ ಶೆಟ್ಟಿ, ಜಬ್ಬಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.